ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವಂಥ ಎಲ್ಲ ಕೇಳುಗರಿಗೆ ನಮಸ್ಕಾರ. ಜ್ಞಾನವ ಬೆಳಕು ಕಗ್ಗ ಸರಣಿ 182 ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ನರ ಭಾಷೆ ಬಣ್ಣಿಪುದೇ ಪರಸತ್ವ ರೂಪವನ್ನು ಅರಿಯದು ಅದು ನಮ್ಮ ಎದೆಯ ಭಾವಗಳ ಹೊರೆಗೆ ಪರಮಾನುಭವಗಳ ಹುಲಿ ಅನುಭವಿಗಳ ಒಳಕಿವಿಗೆ ಹೊರಟು ಯಾನವೋ ಭಾಷೆ ಮಂಕುತಿಮ್ಮ. ನರ ಭಾಷೆ ಬಣ್ಣಿಪುದೆ ಪರಸತ್ವ ರೂಪವನ್ನು ಅರಿಯದದು ನಮ್ಮೆದೆಯ ಭಾವಗಳ ನೊರೆಯೇ ಪರಮಾನುಭವಗಳುಲಿ ಅನುಭವಿಗಳೊಳಕಿವಿಗೆ ಹೊರಟು ಯಾನವ ಭಾಷೆ ಮಂಕುತಿಮ್ಮ. ಹೊರಟು ಯಾನವ ಭಾಷೆ ಮಂಕುತಿಮ್ಮ. ಬಂಧುಗಳೇ, ಭಾಷೆಯನ್ನು ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಂವಹನ ಮಾಧ್ಯಮವಾಗಿ ಬಳಕೆ ಮಾಡುತ್ತೇವೆ. ಭಾಷೆಯು ಕ್ಷಣ ಕ್ಷಣಕ್ಕೂ ಕೂಡ ನಮ್ಮ ನಾವೀನ್ಯ ಹೊಸ ಭಾವವನ್ನು ಅದು ಹೊರಹೊಮ್ಮಿಸುತ್ತದೆ. ಭಾಷೆಯ ಒಳಗೆ ಹಲವಾರು ಭಾವನೆಗಳು ಕೂಡಿರುತ್ತವೆ. ಮಾನವರು ನುಡಿಯುವ ಭಾಷೆಯಲ್ಲಿಯೇ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗದು. ಹಾಗಿರುವಾಗ ಭಾಷೆಯಲ್ಲಿ ಭಗವಂತನ ರೂಪವನ್ನು ವರ್ಣನೆ ಮಾಡಲಾದೀತೆ ಎಂದು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಕೇಳುತ್ತಾರೆ. ಮನುಷ್ಯನ ಭಾಷೆಯ ಆಳದಲ್ಲಿ ಭಾವ ತೀವ್ರತೆಗಳು ಅಡಗಿರುತ್ತವೆ. ಕ್ಷಣ ಕ್ಷಣಕ್ಕೂ ಕೂಡ ಭಾವಗಳು ಬದಲಾಯಿಸಿದಂತೆ ಭಾಷೆಯ ರೂಪವೂ ಕೂಡ ಬದಲಾವಣೆಯಾಗುತ್ತದೆ. ನಮ್ಮೆಲ್ಲರ ಹೃದಯದ ಭಾವನೆಗಳನ್ನು ವ್ಯಕ್ತಪಡಿಸಲು ಈ ಭಾಷೆ ಸಾಲದು. ಪರಾನುಭವಿಗಳ ದನಿಯಲ್ಲಿ ಅನುಭವಿಗಳ ಒಳ ಕಿವಿಗೆ ಮಾತ್ರವೇ ಅದು ಕೇಳಿಸುತ್ತವೆ. ನಮ್ಮ ಭಾಷೆಯ ಒಳಗೆ ಹೊರಟು ಪ್ರಯಾಣವಿದೆಯಂತೆ. ಅಲೌಕಿಕ ಜಗತ್ತಿನ ಭಾವ ಪ್ರಪಂಚವು ಭಾಷೆಯ ಮಿತಿಗೆ ಸಿಗಲಾರದು. ಅದು ಕೇವಲ ಭಾವ ಪ್ರಪಂಚವಾಗಿದೆ. ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಭಾವನೆಗಳನ್ನು ವ್ಯಕ್ತಪಡಿಸಲು ನೂರಾರು ದಾರಿಗಳಿದ್ದಾವೆ, ಭಾವದ ರೂಪಗಳಿದ್ದಾವೆ. ಸಮಯ, ಸನ್ನಿವೇಶ, ಸಂದರ್ಭಗಳಿಗೆ ಪದಗಳು ಭಾಷೆಯ ರೂಪವಾಗಿ ಬದಲಾವಣೆಯಾಗುತ್ತವೆ. ಅನುಭವಿಸುವ ಭಾಷೆಗೂ ಮತ್ತು ಕೇವಲ ಪಠ್ಯದಲ್ಲಿ ವ್ಯಕ್ತವಾಗುವ ಭಾಷೆಗೂ ಮೂಲ ವ್ಯತ್ಯಾಸವಿರುವುದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ನವರಸಗಳ ಅಭಿವ್ಯಕ್ತಿಯು ಭಾಷೆಯ ಮೂಲಕವೇ ವ್ಯಕ್ತಗೊಳ್ಳುವುದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಒಟ್ಟಿನಲ್ಲಿ ಈ ಕಗ್ಗದ ಮೂಲಕ ಕವಿ ವ್ಯಕ್ತಪಡಿಸುವಂತಹದ್ದು ಮಾತಿಗೂ ಮೀರಿದ ಸಂವಹನ ಮಾಧ್ಯಮಗಳು ನಮ್ಮಲ್ಲಿ ಇದ್ದಾವೆ. ಅವುಗಳನ್ನು ಸೂಕ್ಷ್ಮವಾಗಿ ಗುರುತಿಸಿಕೊಂಡು ಸರಿಯಾಗಿ ನಾವು ಬಳಸಬೇಕಂತೆ. ಆಗ ಹೊರಟು ಭಾಷೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು ಎನ್ನುವುದನ್ನು ಈ ಕಗ್ಗದ ಮೂಲಕ ಮಾನ್ಯ DVG ಅವರು ಉಲ್ಲೇಖಿಸುತ್ತಾರೆ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.